ಸಾರ್ವಜನಿಕ ಸಮುದಾಯದ ಮುಖಂಡರ ತೀವ್ರ ಆಕ್ರೋಶದ ಬಳಿಕ ಬನ್ನಂಜೆ ನಾರಾಯಣಗುರು ವೃತ್ತ ಪುನರ್ಸ್ಥಾಪನೆ ಮಾಡಲಾಗಿದೆ. ಉಡುಪಿ ನಗರಸಭೆಯಿಂದ ಅಧಿಕೃತವಾಗಿ ಸ್ಥಾಪನೆಗೊಂಡಿದ್ದ ಬನ್ನಂಜೆ ನಾರಾಯಣಗುರು ವೃತ್ತವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ತೆರವು ಮಾಡಲಾಗಿತ್ತು. ಇದನ್ನು ಒಂದು ವಾರದ ಹಿಂದೆ ತೆರವು ಮಾಡಿ ಪೊದೆಯೊಂದರ ಬಳಿ ಇರಿಸಲಾಗಿತ್ತು. ಈ ನಡುವೆ ಅಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ನಾಮಫಲಕವನ್ನು ಅಳವಡಿಸಲಾಗಿತ್ತು. ಇದು ಗೊತ್ತಾಗ್ತಾ ಇದ್ದಂತೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದೆ. ಉಡುಪಿ ಬಿಲ್ಲವ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಎಂ ಪೂಜಾರಿ ಮತ್ತು ಶಾಸಕರು, ಮಾಜಿ ಶಾಸಕ, ಬಿಲ್ಲವ ಸಂಘಟನೆಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಆಕ್ರೋಶ ತೀವ್ರಗೊಳ್ತಾ ಇದ್ದಂತೆ ಎಚ್ಚೆತ್ತ ಪೊಲೀಸರು ಸ್ಥಳದಲ್ಲಿ ನಾರಾಯಣಗುರುಗಳ ವೃತ್ತವನ್ನು ಪುನರ್ ಸ್ಥಾಪನೆ ಮಾಡುವ ಮೂಲಕ ವಿವಾದ ಮುಕ್ತಾಯಗೊಳಿಸಿದ್ದಾರೆ. ದೊಡ್ಡದಾಯ್ತು ಸ್ವಲ್ಪ ಅವ್ರು ತೆಗ್ದದ್ದು ಈಗ ತಂದಿಟ್ಟು ಕಂದದ್ದು. ಅದೇ ಬ್ರಹ್ಮಚಾರ ಆಯ್ತಾ ಕಾರು ಗುಣೈ ಮಲ್ ಬನ್ನಂಜೆಯಲ್ಲಿ ಅಧಿಕೃತವಾಗಿ ನಾರಾಯಣಗುರು ಸರ್ಕಲ್ ಅನ್ನು ಮಾಡಿದಂತೆ ಅದು 2022ರಲ್ಲಿ ಸ್ಥಾಪನೆ ಆದಂತೆ ಅದು ಒಂದು ಅನಧಿಕೃತವಾದಂತಹ ಒಂದು ವೃತ್ತ ಅಲ್ಲ. ಅದನ್ನು ಇವತ್ತು ತೆಗೆಯುವಂತ ಕೆಲಸ ಆಗಿದೆ. ತೆಗೆದು ಒಂದು ಬ್ಯಾಂಕ್ ಆಫ್ ಬರೋಡಾ ಎಂತಕ್ಕಂಥ ಒಂದು ಹೆಸರಿನ ಒಂದು ವೃತ್ತವನ್ನು ಇವತ್ತು ಮಾಡಿದಂತೆ ಇವತ್ತು ಇದನ್ನು ನೋಡಿ ನಮ್ಮ ಸಮಾಜಕ್ಕೆ ಬಹಳ ನೋವಾಗಿದೆ. ಅದನ್ನು ಹೋಗಿ ತೆಗೆದು ಒಂದು ಇದರಲ್ಲಿ ಹಾಕಿಟ್ಟಿದ್ದಾರೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಇನ್ನಿಂದ ಅಲ್ಲ, ಬಹಳ ದಿನಗಳಿಂದಲೂ ಕೂಡ ಗುರುಗಳಿಗೆ ಅಗೌರವ ತೋರ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಒಂದು ಅಧಿಕೃತವಾಗಿರ್ತಕ್ಕಂಥ ವೃತ್ತವನ್ನು ತೆಗಿಬೇಕಿದ್ದರೆ ಇದಕ್ಕೆ ಸೂಚನೆ ಕೊಟ್ಟವರು ಯಾರು? ಯಾವ ಇಲಾಖೆಯವರು ಇವರಿಗೆ ಸೂಚನೆ ಕೊಟ್ಟರು? ಅದು ಯಾವ ಇಲಾಖೆಯವರು ತೆಗೆದದ್ದು? ಇದರ ಬಗ್ಗೆ ಶಾಸಕರು ಉತ್ತರ ಕೊಡಬೇಕು, ಇಲ್ಲಿ ಸಂಸದರು ಉತ್ತರ ಕೊಡಬೇಕು, ಅಥವಾ ಇಲ್ಲಿ ಜಿಲ್ಲಾಡಳಿತ ಉತ್ತರ ಕೊಡಬೇಕು. ಈ ರೀತಿ ಒಂದು ನಮ್ಮ ನಾರಾಯಣ ಗುರುಗಳ ವೃತ್ತವನ್ನು ತೆಗೆದ ಬಗ್ಗೆ ಇವತ್ತು ಎಲ್ಲ ಕಡೆ ಅದಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇವತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಗರಸಭೆ ಅಧ್ಯಕ್ಷರು ಮುತ್ತರ್ಜಿಯಲ್ಲಿ ಈಗ ಅದನ್ನು ತಂದು ಪುನಃ ಅಲ್ಲಿ ಇಟ್ಟಂತ ಕೆಲಸ ಆಗಿದೆ.